ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಉತ್ತರ ಕನ್ನಡದ ಎಸ್ಪಿ ಸುಮನ್ ಪೆನ್ನೇಕರ್ ಅವರಿಗೆ ಕೊರೋನಾ ಪಾಸಿಟಿವ್. ಕಾರವಾರ. ಕೊರೋನಾ ಮೂರನೇ ಅಲೆ ಆರ್ಭಟಕ್ಕೆ ಜನರು ಒಂದೆಡೆ ಚಿಂತೆಗೀಡಾಗಿದ್ದಾರೆ. ಇನ್ನೊಂದೆಡೆ ಪ್ರಮುಖ ನಾಯಕರು ಹಾಗೂ ಪ್ರಮುಖ ಅಧಿಕಾರಿ ವರ್ಗದವರಲ್ಲಿ ಕೊರೋನಾ ಕಾಣಿಸಿಕೊಳ್ಳುತ್ತಿರುವುದು ಆಡಳಿತ ವರ್ಗದವರಲ್ಲಿಯೂ ಕಳವಳ ಹುಟ್ಟಿಸುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ಸುಮನ್ ಪೆನ್ನೇಕರ್ ಅವರಿಗೆ ಇಂದು ಕೊರೋನಾ ಪಾಸಿಟಿವ್ ವರದಿಯಾಗಿದೆ ಎನ್ನಲಾಗಿದೆ. ಕಳೆದ 2 ದಿನದಿಂದ ಅಲ್ಪ ಸುಸ್ತಿನಿಂದಿದ್ದ ಅವರು ಕೋವಿಡ್ ಟೆಸ್ಟ್ ಮಾಡಿಸಿಕೊಂಡಿದ್ದು ನಿನ್ನೆ ಅವರಿಗೆ ಪಾಸಿಟಿವ್ ಬಂದಿರುವುದು ದೃಢಪಟ್ಟಿದೆ. ಸದ್ಯ ಹೋಮ್ ಐಸೋಲೇಷನ್ಗೆ ಒಳಗಾಗಿರುವ ಎಸ್ಪಿ ಸುಮನ್ ಪೆನ್ನೇಕರ್ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡುವ ದಿಶೆಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಬೇಗ ಗುಣಮುಖರಾಗಿ ಕರ್ತವ್ಯಕ್ಕೆ ಹಾಜರಾಗಲಿ ಎಂಬುದು ಎಲ್ಲರ ಆಶಯವಾಗಿದೆ. ಮುಖ್ಯಮಂತ್ರಿ ಬೊಮ್ಮಾಯಿ ಆಸ್ಪತ್ರೆಗೆ ದಾಖಲು. ಕೊರೋನಾ ಸೋಂಕಿಗೆ ತುತ್ತಾಗಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸೋಮವಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೊರೋನಾ ಸೋಂಕಿಗೆ ತುತ್ತಾಗಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಸಂಬಂಧ ಮಾಹಿತಿ ಹಂಚಿಕೊಂಡಿದ್ದರು. ಸೌಮ್ಯ ರೋಗ ಲಕ್ಷಣಗಳು ಮುಖ್ಯಮಂತ್ರಿ ಅವರಲ್ಲಿ ಕಾಣಿಸಿಕೊಂಡಿವೆ ಎಂದು ವರದಿಯಾಗಿತ್ತು. ಇದೀಗ ಮುನ್ನೆಚ್ಚರಿಕಾ ಕ್ರಮವಾಗಿ ಮುಖ್ಯಮಂತ್ರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಂದೇ ದಿನ 10 ವಿದ್ಯಾರ್ಥಿಗಳಲ್ಲಿ ಕೋವಿಡ್ ಸೋಂಕು ಪತ್ತೆ. ಕಾರವಾರ. ಒಂದೆಡೆ ಜನಸಾಮಾನ್ಯರನ್ನು ಎಡೆಬಿಡದೆ ಕಾಡುತ್ತಿರುವ ಕೊರೋನಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಶಾಲಾ ವಿದ್ಯಾರ್ಥಿಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಒಂದು ಹಂತದಲ್ಲಿ ಪ್ರಾರಂಭವಾಗಿದ್ದ ಶಾಲಾ ಚಟುವಟಿಕೆಗಳಿಗೆ ಮತ್ತೆ ತೊಂದರೆ ನೀಡುವಂತಿದೆ. ಸೋಮವಾರ ಒಂದೇ ದಿನ ಜಿಲ್ಲೆಯಲ್ಲಿ ಒಟ್ಟು 10 ವಿದ್ಯಾರ್ಥಿಗಳಿಗೆ ಕೋವಿಡ್ ಸೋಂಕು ತಗುಲಿರುವುದು ಪತ್ತೆಯಾಗಿದೆ ಎಂದು ಸ್ಥಳೀಯ ಪತ್ರಿಕೆಯೊಂದು ವರದಿ ಮಾಡಿದ್ದು ಇದೀಗ ಕಳವಳಕ್ಕೆ ಕಾರಣವಾಗಿದೆ. ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಕಾರವಾರದಲ್ಲಿ 4 ವಿದ್ಯಾರ್ಥಿಗಳಿಗೆ, ಅಂಕೋಲಾದಲ್ಲಿ 3 ವಿದ್ಯಾರ್ಥಿಗಳಿಗೆ ಹಾಗೂ ಹೊನ್ನಾವರದಲ್ಲಿ 1 ವಿದ್ಯಾರ್ಥಿಗೆ ಕೋವಿಡ್ ಸೋಂಕು ತಗುಲಿರುವುದು ಸೋಮವಾರ ಪತ್ತೆಯಾಗಿದೆ ಎಂದು ವರದಿಯಾಗಿದೆ. ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಹಳಿಯಾಳ ತಾಲೂಕಿನಲ್ಲಿ 7ನೇ ತರಗತಿ ವಿದ್ಯಾರ್ಥಿಗೆ ಹಾಗೂ ಯಲ್ಲಾಪುರ ತಾಲೂಕಿನಲ್ಲಿ 9ನೇ ತರಗತಿ ವಿದ್ಯಾರ್ಥಿಗೆ ಸೋಮವಾರ ಸೋಂಕು ತಗುಲಿರುವುದು ಪತ್ತೆಯಾಗಿದೆ. ಒಂದೇ ದಿನದಲ್ಲಿ 10 ವಿದ್ಯಾರ್ಥಿಗಳು ಕೋವಿಡ್ ಸೋಂಕಿಗೆ ಒಳಗಾಗಿರುವುದು ಪಾಲಕರಲ್ಲಿ ಕಳವಳ ಮೂಡಿಸಿದೆ ಎನ್ನಲಾಗಿದೆ. 1.5 ತಿಂಗಳಲ್ಲಿ 122 ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಂಡಿದ್ದು ಕಳೆದ ಡಿಸೆಂಬರ್ 1ರಿಂದ ಜನವರಿ 10ರವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಸುಮಾರು 122 ವಿದ್ಯಾರ್ಥಿಗಳಿಗೆ ಕೋವಿಡ್ ಸೋಂಕು ತಗುಲಿದ ಬಗ್ಗೆ ವರದಿಯಾಗಿದೆ. ವ್ಯಾಪಕ ಅನಧಿಕೃತ ಸಾರಾಯಿ ವ್ಯವಹಾರ, ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶ. ಶಿರಸಿ. ವ್ಯಾಪಕವಾಗಿ ಸಿದ್ದಾಪುರ ತಾಲೂಕಿನಾದ್ಯಂತ ಅನಧಿಕೃತ ಸಾರಾಯಿ ವ್ಯವಹಾರ ಜರುಗುತ್ತಿದ್ದರೂ ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿರುವುದಲ್ಲದೆ ತಕ್ಷಣ ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಇಲಾಖೆಯ ಕಚೇರಿಯ ಮುಂದೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಇಲಾಖೆಯ ಮುಖ್ಯಸ್ಥರಿಗೆ ಎಚ್ಚರಿಕೆ ನೀಡಿದ ಘಟನೆ ಜರುಗಿತು. ಸಿದ್ದಾಪುರ ತಾಲೂಕಿನ ಅಣಬೆಬೈಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಂದ ಬಂದಂತಹ ಪ್ರಮುಖರು ಇಂದು ಶಿರಸಿ ಅಬಕಾರಿ ಇಲಾಖೆಯ ಉಪ ಅಧೀಕ್ಷಕರು ಮಹೇಂದ್ರ ನಾಯ್ಕ್ ಅವರಿಗೆ ಮನವಿ ನೀಡಿ ಮೇಲಿನಂತೆ ಆಗ್ರಹಿಸಿದರು. ದಿನನಿತ್ಯ ಸರಾಯಿ ಕುಡಿದು ರಸ್ತೆ ಮೇಲೆ ಬೀಳುತ್ತಾರೆ. ಮನೆಯಲ್ಲಿ ಶಾಂತತೆ ಇಲ್ಲ, ಕೆಲಸಕ್ಕೆ ಹೋಗುವುದಿಲ್ಲ. ದಿನನಿತ್ಯ ಕುಡಿಯುವುದರಿಂದ ಕುಟುಂಬದ ನೆಮ್ಮದಿ ಕೆಟ್ಟಿದೆ. ಕುಡಿದು ಬಿದ್ದವರನ್ನ ಮಧ್ಯರಾತ್ರಿ ಹೋಗಿ ಎಬ್ಬಿಸಿಕೊಂಡು ಮನೆಗೆ ತರಬೇಕು. ಅನಧಿಕೃತವಾಗಿ ಕಂಡಲ್ಲಿ ಸರಾಯಿ ಮಾರಲಿಕ್ಕೆ ಕಾನೂನು ಪರವಾನಗಿ ಕೊಡುತ್ತದೆಯೋ ಎಂದು ಮಹಿಳೆಯರು ಆಕ್ರೋಶಭರಿತವಾಗಿ ಅಧಿಕಾರಿಗಳಿಗೆ ಕೇಳಿದರು. ಹೆಗ್ಗರಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಾರಾಮ್ ಹೆಗಡೆ ಬೆಡೆಕಲ್ಲ, ಸದಸ್ಯ ರಾಘವೇಂದ್ರ ಹೆಗಡೆ ಇಟ್ಲೋಣಿ ಅಧಿಕಾರಿಗಳೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಚರ್ಚೆಯ ಸಂದರ್ಭದಲ್ಲಿ ಅಬಕಾರಿ ನಿರೀಕ್ಷಕರು ಜ್ಯೋತಿಶ್ರೀ ನಾಯ್ಕ್, ಅಬಕಾರಿ ಉಪನಿರೀಕ್ಷಕರು ಡಿಎನ್ ಶಿರ್ಸಿಕರ್ ಮುಂತಾದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಳಗ್ಗೆ 7 ಗಂಟೆಗೆ ಬೇಕು ಅವನಿಗೆ ಚಹಾ ಕುಡಿಲಿಕ್ಕಿದೆ. ಹಾಗಾಗಿ ನಮ್ಗೆ 10 ಬೇಡ. ಮತ್ತೆ 100 ರೂಪಾಯಿ ದುಡಿದ್ರು ಸರ ಅಲ್ಲಿ ಕುಡಿತಾರೆ. ಪೇಟೆಗೆ ಬಂದು ಹೋದ್ರೆ 100 ರೂಪಾಯಿ ಇದ್ರೆ ಬರಲ್ಲ. ಅವರು 500 ರೂಪಾಯಿ ನಿಲ್ಲು ಇರ್ಬೇಕು, ಹಂಗಾದ್ರೆ ಪೇಟೆ ಬರ್ತಾರೆ. ಅಲ್ಲಿ ಇದ್ರೆ ಆಗುತ್ತೆ. ಇವತ್ತು ಮುದ್ರೆ ಕೊಡ್ತಾರೆ ಅವರು.
ಆಯ್ತಾ ಟೈಟ್ ಆಗ್ತಾರೆ. ಶಿಸ್ತಿ ಬಂದೋದ್ರೆ ಅರ್ಧದ ಮೇಲೆ ಹೋಗ್ತಾರೆ. ಊರಲ್ಲಿ ಇದ್ರೆ ನಾಲ್ಕು ಅರ್ಧ ಆಯ್ತು ಹೇಳಕ್ ಬರಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲೂ ಮನಗ್ತಾರೆ, ಬೀದಿಯಲ್ಲೂ ಮನಗ್ತಾರೆ. ದಾರಲ್ಲೇ ಬಿದ್ದು ಬಿಡ್ತಾರೆ. ಸರ್ ಇವ್ರು ಮನೇಲಿ ಸಂಜೆ 4 ಗಂಟೆ ಮೇಲೆ ಹೆಂಗಸರು ಮನೇಲಿ ಉಳಿಯುವ ಪರಿಸ್ಥಿತಿ ಇಲ್ಲ ಆಗ್ಬಿಟ್ಟದ ನಮ್ಮ. ಒಂದೇ ಎರಡನೇದಾಗಿ ದೇವಸ್ಥಾನ ಎದ್ದಿದ್ವಿ, ಸ್ವಲ್ಪ ಹೆಚ್ಚು ಕಮ್ಮಿ 30 ಮೀಟರ್ ದೇವಸ್ಥಾನ ಎದ್ದಿದ್ವಿ ಅವ್ರ ಮನೆ, ವ್ಯಾಪಾರಸ್ಥರ ಮನೆ. ಇದು ಇಷ್ಟೊತ್ತಿನೊಳಗೆ ಬೈಕ್ ರ್ಯಾಲಿ ಮಾಡಿ ಕಾಗೇರಿ ಹೆಡ್ರು ಕರ್ಕೊಂಡ್ಬಂದು ಪಂಚಾಯತ್ ಬಂದು ನಿಂತ್ಕೊಂಡು ಕೂಗಾಡಿ ಎಲ್ಲ ಮಾಡಿದ್ವಿ. 3 ದಿವಸ ಬಂದಾಯ್ತು, 4 ದಿವಸ ಅದು ಸ್ಟಾರ್ಟ್ ಆಯ್ತು ಸರ್. ಇಷ್ಟ ಆದ್ಮೇಲೆ ದೇವಸ್ಥಾನ ಇದ್ವಿ. ಈಗ ಸಾಯಂಕಾಲ ನಾವು 5 ಗಂಟೆ ಆಯ್ತು ಅಂದ್ರೆ ಹೆಂಗಸರು ಹುಡುಗರು ದೇವಸ್ಥಾನಕ್ಕೆ ಹೋಗಿ ಗಂಟೆ ಮಾಡಿಸ್ಕೊ ಬರೋಂಗಿಲ್ಲ ಸರ್. ಪ್ರತಿ ದಿವಸ ಈ ಗಂಡ ಹೆಂಡತಿ ಎಲ್ಲವೂ ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.